ವಿಟ್ಲದ ಮೇಗಿನಪೇಟೆ ಮಹಮ್ಮಾಯಿ ಅಮ್ಮನವರ ಮತ್ತು ಸಪರಿವಾರ ದೈವಗಳ ದೈವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಾರಿಪೂಜೆ ಏಪ್ರಿಲ್ 28 ಮತ್ತು 29ರಂದು ನಡೆಯಲಿದ್ದು ಇದೀಗ ಕ್ಷೇತ್ರದಲ್ಲಿ ಭರದ ಸಿದ್ಧತೆಗಳು ನಡೆಯುತ್ತಿದೆ. ಈ ದೈವಸ್ಥಾನ ಸುಮಾರು 300 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಆದಿ ದ್ರಾವಿಡ ಸಮುದಾಯದವರು ಆರಾಧಿಸಿಕೊಂಡು ಬರ್ತಾ ಇದ್ರು. ಕಾಲಕ್ರಮೇಣ ದೈವಸ್ಥಾನಗಳು ಅಜೀರ್ಣಾವಸ್ಥೆಗೆ ಹೋಗಿತ್ತು. ಅಲ್ಲಿಯ ಸುತ್ತಮುತ್ತ ವಾಸಿಸುವ ಜನರು ಆರ್ಥಿಕವಾಗಿ ಹಿಂದುಳಿದವರು. ಕೂಲಿ ಕೆಲಸ ಮಾಡುವ ಜನರು ಹೆಚ್ಚಾಗಿ ಇದ್ದಾರೆ. ಬಳಿಕ ಅರಮನೆಯ ಮತ್ತು ಊರಿನ ಪ್ರಮುಖರ ಸಮ್ಮುಖದಲ್ಲಿ ಸಮಿತಿಯನ್ನು ರಚಿಸಿ ಅದರ ಜೀರ್ಣೋದ್ಧಾರ ಮಾಡುವುದಾಗಿ ತೀರ್ಮಾನಿಸಲಾಗಿದೆ. ಅದರಂತೆ ಊರಿನ ಜನರ ಸಂಪೂರ್ಣ ಸಹಕಾರದಲ್ಲಿ ಈ ದೈವಸ್ಥಾನ ಪುನರ್ನಿರ್ಮಾಣಗೊಳ್ತಾ ಇದೆ. ಅಜೀರ್ಣಾವಸ್ಥೆಯಲ್ಲಿರುವಾಗ ಅದನ್ನೊಂದು ಎಲ್ಲರೂ ನಮ್ಮ ಈ ಆಸ್ಪಾಸಿನ ಭಕ್ತ ಬಾಂಧವರೆಲ್ಲರೂ ಸೇರಿಕೊಂಡು ಕಷ್ಟಚಿಂತನೆ ನಡೆಸಿದಾಗ ಅದನ್ನು ಜೀರ್ಣೋದ್ಧಾರ ಮಾಡುವಂಥ ನಾವೊಂದು ಅಭಿಪ್ರಾಯಪಟ್ಟೆವು. ಅದರ ಪ್ರಕಾರ ದೈವಜ್ಞರ ಒಂದು ಸೂಚನೆಯಂತೆ ಮಾನಿಲ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಅರಮನೆಯವರ ಹಿರಿತನದಲ್ಲಿ ಈ ಕೆಲಸ ಕಾರ್ಯಗಳು ನಡೀತಾ ಉಂಟು ಭಕ್ತಾದಿಗಳ ಸಹಕಾರದೊಂದಿಗೆ. ಹಾಗೆಯೇ ಈಗ ಬಾಳೆಎಲೆ ಮಾಡಿ ಒಂದು 2-3 ವರ್ಷದ ಅವಧಿ ಆಯಿತು. ಈ ವರ್ಷ ಹೇಗಾದರೂ ಮಾಡಿ ಬ್ರಹ್ಮಕಲಶ ನಡೆಸಬೇಕು ಅಂತೇಳಿ ನಾವು ಅಭಿಪ್ರಾಯಪಟ್ಟೆವು. ಕಳೆದ ಸೀಸನಲ್ಲಿ ಮಾಡಬೇಕಿತ್ತು ನಾವು. ಆವಾಗ ಕೊರೋನಾ ಬಂದು ಆ ಕಾರ್ಯಗಳೆಲ್ಲ ಸ್ಥಗಿತಗೊಂಡಿತ್ತು. ಈಗ ನಾಡ್ದು 27ರಿಂದ 28, 29 3 ದಿವಸಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಅರಮನೆಯ ಹಿರಿತನದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದ್ದು, ಈ ಭಾಗದ ಜನರು ಬೆಳಗ್ಗೆ ಮತ್ತು ರಾತ್ರಿ ಶ್ರಮದಾನಗಳ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಈ ಅರಮನೆಯ ಹಿರಿತನದಲ್ಲಿ ಕೃಷ್ಣಯ್ಯ ವಿಟ್ಲಯ್ಯವರ ಮಾರ್ಗದರ್ಶನದ ಮೂಲಕ ಬಹಳಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಹಿಂದುಳಿದ ಒಂದು ವರ್ಗದವರು ಇಲ್ಲಿ ಹೆಚ್ಚಿರುವುದರಿಂದ ಅವರನ್ನೆಲ್ಲ ಈ ಭಾಗದಲ್ಲೂ ಒಂದು ಉತ್ತಮ ರೀತಿಯಾದಂಥ ಬ್ರಹ್ಮಕಲಶಾಭಿಷೇಕ ತಾಯಿಗೆ ನಡೀಬೇಕು, ವಿಜೃಂಭಿತವಾಗಿ ಒಂದು ಕಾರ್ಯಕ್ರಮ ಆಗಬೇಕು, ಬ್ರಹ್ಮಕಲಶೋತ್ಸವ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಈ ಭಾಗದವರು ಹೆಚ್ಚಿನ ಅವರಿಂದ ಎಷ್ಟು ಸಹಕಾರ ಕೊಡಲಿಕ್ಕೆ ಸಾಧ್ಯ ಉಂಟು ಆ ರೀತಿಯಾದಂಥ ಆರ್ಥಿಕ ಸಹಾಯ ಇರ್ಬೋದು. ಅದರ ಜೊತೆಗೆ ಶ್ರಮದಾನ, ನಿತ್ಯ ಶ್ರಮದಾನ ಸೇವೆಯನ್ನು ಮಾಡ್ತಾಯಿದ್ರು. ಈ ಹಂತಕ್ಕೆ ಬಂದು ನಿಲ್ಲಬೇಕಿದ್ರೆ ಒಂದು ನಿಟ್ಟಿನಲ್ಲಿ ಅವರೇ ಕಾರಣೀಕರ್ತರಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಎಲ್ಲರ ಸಹಕಾರದಿಂದ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಮುಂದಿನ ದಿನದಲ್ಲಿ 27, 28, 29 3 ದಿನಗಳ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಎಲ್ಲ ಊರಿನ ಭಕ್ತಾದಿಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಮಾಡಬೇಕನ್ನುವಂಥ ಆಶಯ ನಮ್ಮದು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಭಾಳ ವಿಜೃಂಭಿತವಾಗಿ ನಡೀಲಿ ಅಂತೇಳಿ ಎಲ್ಲ ಸ್ಥಾನ ವಿಟ್ಲಯ್ಯ ಅಂದರೆ ಆದಿ ದ್ರಾವಿಡರಿಂದ ವಿಶೇಷವಾಗಿ ಪೂಜಿಸಲ್ಪಡುವಂಥ ಒಂದು ದೇವಸ್ಥಾನ. ಇಲ್ಲಿ ಈ ಹಂತಕ್ಕೆ ಬರಲಿಕ್ಕೆ ಅವರೆಲ್ಲರ ಸತತ ಪ್ರಯತ್ನದಲ್ಲಿ ಈ ಹಂತಕ್ಕೆ ಬಂದಿದೆ ಅಂತ ಕೊನೆಗೆ ಆಗುವಾಗ ಇವರೆಲ್ಲ ಒಂದು ಬೇಡಿಕೆಯಂತೆ ನಾವು ಒಂದು ನೆಲಕ್ಕೆ ಕಲ್ಲು ಹಾಸಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಗೆಳೆಯರು, ನಮ್ಮ ಪಕ್ಷದವರೆಲ್ಲ ಸೇರಿಸ್ಕೊಂಡು ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಯಶಸ್ವಿನೂ ಆಗಿದ್ದೇವೆ. ವಿಟ್ಲ ಅರಮನೆಯ ಬಂಗಾರು ಅರಸರು ಗೌರವಾಧ್ಯಕ್ಷ ಕೃಷ್ಣಯ್ಯಕ್ಕೆ, ಕಾರ್ಯಾಧ್ಯಕ್ಷ ಪದ್ಮನಾಭಗೌಡ ಚುಂದಪಾಡಿ, ಮುಕ್ತೇಸರರಾದ ವಿಶೀನಾ, ಅಧ್ಯಕ್ಷರಾಗಿ ಗಣೇಶ್ ಆಳ್ವ ಕಲ್ಲಗದ್ದೆ, ಕಾರ್ಯದರ್ಶಿಯಾಗಿ ರಾಜೇಶ್ ವಿಟ್ಲ, ಕೋಶಾಧಿಕಾರಿಯಾಗಿ ರಾಮದಾಸ ಶೆಣೈ ವಿವಿಧ ಜವಾಬ್ದಾರಿಯನ್ನು ನೀಡಲಾಗಿದೆ. 1 ವರ್ಷ ದೀರ್ಘಕಾಲ ಈ ಆದಿ ದ್ರಾವಿಡ ಸಮುದಾಯ ಪೂಜೆ ಮಾಡ್ಕೊಂಡು ಅತ್ಯಂಚಿನ ಈ ಮಹಾಮಾಯಿ ದೇವಸ್ಥಾನ ಅಂಚನೆ ಪರಿವಾರ ದೈವಲ ಒಂದು ನೆಲೆಯಾಯಿನ ಜಾಗ ಈ ಮೇಗಿನಪೇಟೆ ಇಂದಿನ ಈ ಅಜೀರ್ಣ ವ್ಯವಸ್ಥೆ ಹಿಡಿಪುನಾಗ ಎಂಕಲ್ನ ಶ್ರೀ ಕೃಷ್ಣಯ್ಯ ಅರಮನೆ ಇಂದಿನ ಮನೆತನದ ಆರ್ನ ಮೂಲಕ ಎಂಕಲ್ನ ಈ ಮಹಾಮಾಯಿ ದೇವಸ್ಥಾನ ಇನ್ನು ಜೀರ್ಣೋದ್ಧಾರ ಆವೊಂದು ಅಂಚನೆ ಬರ್ಪಿನ ಒಂದೇ ತಿಂಗಳದ 27, 28, 29 ಈ ಮಹಾಮಾಯಿ ಅಮ್ಮನ ಬಹು ವಿಜೃಂಭಣೆಡು ಬ್ರಹ್ಮಕಲಶೋತ್ಸವ ಆರಂಡು ಇದಕ್ಕೆ ಮಾತಾ ಎಂಕಲ್ನ ಊರಿದ 10 ಜನಕ್ಕಲ್ನ ಒಂದು ಸಮ್ಮುಖ ಅಂಚನೆ ಅಕ್ಕಲ್ನ ಒಂದು ಪ್ರೋತ್ಸಾಹ ಅಂಚನೆ ಎಂಕಲ್ನ ಊರಿದ ಜನಕ್ಕಲ್ನೆಲ್ಲ ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮ ಭಾರಿ ಒಂದು ಗಮ್ಮತ್ತು ಆವೊಂದುಂಡು. ಇದಕ್ಕೆ ಆ ದೇವರು ಮಹಾಮಾಯಿ ಅಮ್ಮ ಮಾತೆರೆಗಳ ಒಂದು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮಾತ್ರ ಕೊರ್ದು ಅಂಚನೆ ಈ ಒಂದು ಜಾಗದ ಕಾಲಾವಧಿ ಮಾರಿ ಪೂಜೆಲ ಆಪುನು
ಏಪ್ರಿಲ್ 30ಗೂ ಗೋಣೆ ಮುಹೂರ್ತ ಆಪುಂಡು ಅವತ್ತು ಬುಕ್ಕ ಮೇ 4ಗೆ ಈ ಮಹಾಮಾಯಿ ಅಮ್ಮನ ವಾರ್ಷಿಕ ಮಾರಿ ಪೂಜೆ ಆರ ಉಂಡು ಅವಕ್ಕೆಲ್ಲ ಮಾತೆರೆಗಳ 10 ಜನಕ್ಕೆಲ್ಲ ಮಾತೆರೆಗಳ ಸ್ವಾಗತ ಅರ್ಪಿಸಿದೆ. ಈಗಾಗಲೇ ರಮನಾಥ್ ವಿಟ್ಲ ಅವರ ನೇತೃತ್ವದಲ್ಲಿ ದೈವಸ್ಥಾನದ ಒಳಾಂಗಣಕ್ಕೆ ಹಾಸುಕಲ್ಲು ಅಳವಡಿಸುವ ಕಾರ್ಯಗಳು ನಡೀತಾ ಇದೆ. 27ರಂದು ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ. 28ರಂದು ತಂತ್ರಿಗಳ ಆಗಮನವಾಗಿ ಶ್ರೀ ಚಂಡಿಕಾ ಶಾಂತಿ ಹೋಮ ನಡೆಯಲಿದೆ. 29ರಂದು ಬೆಳಗ್ಗೆ ವೇದಮೂರ್ತಿ ಕುಂಟುಕುಡೇಲು ಕೆ ರಘುರಾಮ್ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಮಹಾಮಾಯಿ ದೈವಗಳ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.